ಉದ್ಯಮದ ಜೊತೆಗೆ ಸಮಾಜ ಸೇವೆಗೆ ಹೆಸರುವಾಸಿಯಾದ ವಫಾ ಎಂಟರ್ಪ್ರೈಸಸ್ನ ವಫಾ ಫರ್ನಿಚರ್ಸ್ ಉಚ್ಚಿಲ ಮುಳೂರು ಶಾಖೆ ಉದ್ಘಾಟನೆಗೊಂಡಿತು. ಅಬ್ದುಲ್ ವಹಾಬ್ ಕುಳಾಯಿ ಮಾಲಕತ್ವದ ವಫಾ ಫರ್ನಿಚರ್ ಮಳಿಗೆಯನ್ನು ಅಸಯೀದ್ ಆಟಕೋಯ ಕುಂಬೋಳ್ ತಂಗ್ಯಳ್ ಉದ್ಘಾಟಿಸಿದರು. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ವಫಾ ಎಂಟರ್ಪ್ರೈಸಸ್ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಬಡವರ ಕಣ್ಣೀರು ಒರೆಸುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ನಾವು ಮುಂದೆ ಇದೇ ದಾರಿಯಲ್ಲಿ ನೂರಾರು ಸಲ ಸಾವಿರಾರು ಸಲ ಓಡಾಡುವಾಗ ನಿಮ್ಮ ಮುಖದಲ್ಲಿ ನಾನು ನಗೆಯನ್ನು ಕಾಣಬೇಕು. ನನ್ನ ಪರಮಾತ್ಮನಲ್ಲಿ ನನ್ನ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡುವಂಥದ್ದು. ಇಲ್ಲಿ ನೀವು ಇದಕ್ಕೆ ನೂರಾರು ಹತ್ತಾರು ಈ ಥರದ ಶಾಖೆಗಳನ್ನು ನೀವು ಈ ರಾಜ್ಯದಲ್ಲಿ ಮಾಡಬೇಕು. ಮತ್ತು ವಿಶೇಷವಾಗಿ ನನಗೆ ಖುಷಿಯಾಗಿರುವಂಥದ್ದು, ಒಂದಷ್ಟು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ನೀವು ಕೊಡ್ತೀರಿ, ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೀವಿ ಅಂತ ಒಂದು ಮಾತನ್ನು ಹೇಳಿದ್ವಿ. ಇದು ಭಾಳ ಹೆಗ್ಗಳಿಕೆ ಮಾತಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಬದುಕಿನ ಎಲ್ಲ ಸಂಭ್ರಮಣಿ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ. ಭಗವಂತ ಎಲ್ಲರಿಗೂ ಕೂಡ ಸುಖವನ್ನು, ಶ್ರೀಮಂತಿಕೆಯನ್ನು, ನೆಮ್ಮದಿಯನ್ನು ಕೊಟ್ಟಿರೋದಿಲ್ಲ. ಯಾರಲ್ಲಿ ಎಲ್ಲಿ ಸುಖ ಇದೆಯೋ, ಎಲ್ಲಿ ನೆಮ್ಮದಿ ಇದೆಯೋ, ಎಲ್ಲಿ ಶ್ರೀಮಂತ ಇದೆಯೋ ಅವರು ಒಂದಷ್ಟು ದಾನವನ್ನು ಮಾಡಬೇಕು, ಧರ್ಮವನ್ನು ಮಾಡಬೇಕು, ತನ್ಮೂಲಕ ಸಮಾಜದ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನೀವು ಮಾಡ್ತೀರಂದಾಗ ಖಂಡಿತವಾಗಿಯೂ ಬಹಳ ಖುಷಿ ಆಗ್ತದೆ. ತುಳುವ ಮಾಣಿಕ್ಯ ಅರವಿಂದ್ ಬೋಳಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಫಾ ಎಂಟರ್ಪ್ರೈಸಸ್ನ ಸಮಾಜ ಸೇವೆಗೆ ನಾನು ಯಾವತ್ತೂ ಕೈಜೋಡಿಸುತ್ತೇನೆ ಎಂದು ಹೇಳಿದರು. ರಾಯಭಾರಿ ವ್ಯಾಪಾರ ಈ ರವ್ವ ವ್ಯಾಪಾರ ಒಂದು ವ್ಯಾಪಾರ ಅಂದ ಎಂಡ ಫಸ್ಟ್ಗೆ ಬರ್ತದೆ ಕೇಳೊಂದಿತ್ತೇರೆ ಅಂಡ್ ಯಾನ್ ಇನ್ನೂ ಮುಟ್ಟೋಕೆ ಅಕ್ಕಲ್ನ ಒಟ್ಟಿಗೆ ಉಳ್ಳೆ ರಾಯಭಾರಿ ಆದತ್ತು ಅಕ್ಕಲ ಮಿತ್ತು ಮೋಕೆಡಿ ಯಾನ್ ಉಳ್ಳೆ ವಫಾ ಫರ್ನಿಚರ್ಸ್ ದಾಯಕ್ಕೆ ನಮ್ಮ ಮೋಕೆ ಪುಟ್ಟೊಂದು ಕೇಂಡ ಅಕ್ಕಲು ಮಲ್ಪುನ ಬೇಲೆದ ದಾಯಿಂದ ಕೇಂಡ ದೇವೇರು ಮೆಚ್ಚುನಂಚಿನ ಎಡೆಡ್ಡ ಬೇಲೆ ಮಲ್ತೊಂದುಲ್ಲೇರು. ಒಂಜಿ ಅಂಗವಿಕಲರಿಗೆ ಒಂಜಿ ಗಾಡಿ ಕೊರ್ಪುನಿಂದಾಂಡ ಅತ್ತಂದಾಂಡ ಒಂಜಿ ಅಂಗಡಿ ಮಲ್ತು ಕೊರ್ಪುನಿಂದಾಂಡ ಅತ್ತಂದಾಂಡ ಅಕ್ಲ ಮದುವೆದ ಕಾರ್ಯಗೋಡೆ ಅತ್ತಂದಾಂಡ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿ ವರೆಗೆ ಒಂಜಿ ಹೆಲ್ಪ್ ಮಲ್ಪನಂತಿನ ಎಡ್ಡೆ ಕಾರ್ಯಕ್ರಮ ಮಲ್ತೊಂದುಲ್ಲೇರು. ಅಂಚಾದ ವಫಾ ಫರ್ನಿಚರ್ 300 ಜನ ಇತ್ತಿರಂಚಿನ ಮೆಂಬರ್ ನಕ್ಲು ಇತ್ತ 25,000 ರೂಪಾಯಿ 25,000 ಜನ ಆತಿರಂದಾಂಡ ಒಂದು ಗ್ರೇಟ್ 7 ವರ್ಷೋಡು. ವಫಾ ಎಂಟರ್ಪ್ರೈಸಸ್ನ ಕಾರ್ಯನಿರ್ವಾಹಕ ಜುನೈದ್ ಉಚ್ಚಿಲ ಪ್ರಾಸ್ತಾವಿಕವಾಗಿ ಮಾತನಾಡಿ, 7 ವರ್ಷಗಳ ಹಿಂದೆ ಹುಟ್ಟಿಕೊಂಡ ವಫಾ ಎಂಟರ್ಪ್ರೈಸಸ್ ಈ ಸಂಸ್ಥೆಯು ಇಂದು 25,000 ಗ್ರಾಹಕರನ್ನು ಹೊಂದಿದೆ. ಬಜ್ಪೆ ಹಾಗೂ ಕೇರಳದ ತುಂಬಿನಾಡು ಮಳಿಗೆ ಸಂಸ್ಥೆಯ ಶೋರೂಮ್ಗಳು ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿದೆ. ಗ್ರಾಹಕರ ಬೇಡಿಕೆಯ ಮೇರೆಗೆ ಉಡುಪಿಯ ಮೂಳೂರಿನಲ್ಲಿ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಶಾಖೆಗಳನ್ನು ಪ್ರಾರಂಭಿಸುವ ಉದ್ದೇಶವಿದೆ ಎಂದು ಹೇಳಿದರು. ಕಳೆದ 7 ವರ್ಷಗಳಿಂದ ಮುಂಚೆ 300 ಗ್ರಾಹಕರಿಂದ ಆರಂಭಗೊಂಡಂತಹ ಸಂಸ್ಥೆ ಇದೀಗ 7 ವರ್ಷದ ನಂತರ 25,000 30,000 ಗ್ರಾಹಕರ ಆಶೀರ್ವಾದದಿಂದ ಅವರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆತಾ ಇದೆ. ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ಸ್ ಪ್ರಥಮ ಮಳಿಗೆಯನ್ನು ಬಜ್ಪೆಯಲ್ಲಿ ಆರಂಭಿಸಿದರೆ ದ್ವಿತೀಯ ಅತಿ ದೊಡ್ಡ ಶೋರೂಮ್ ಅನ್ನು ಕೇರಳದ ತುಮಿನಾಡಿನಲ್ಲಿ ಆರಂಭಿಸಿತು. ಇದೀಗ 3ನೇ ಮಳಿಗೆಯನ್ನು ನಮ್ಮ ಕೇರಳದ ನಮ್ಮ ಉಡುಪಿ ಜಿಲ್ಲೆಯ ಉಚ್ಚಿಲದ ಈ ಭಾಗದಲ್ಲಿ ಯಶಸ್ವಿಯಾಗಿ ಲೋಕಾರ್ಪಣೆಗೊಂಡಿತು. ಇನ್ನು ಮುಂಬರುವ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ಸ್ ಇದರ ಮುಂಬರುವ ಆ ವಿಚಾರಧಾರೆಯನ್ನು, ಆ ವಿಷನ್ ತರ್ತಿಯನ್ನು ನಿಮಗೆ ಹೇಳ್ಬೇಕಾದ್ರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಬಹಳಷ್ಟು ವಿಷನ್ಗಳನ್ನು ಇಟ್ಟುಕೊಂಡು, ಬಹಳಷ್ಟು ತನ್ನದೇ ಆದಂತಹ ಶೈಲಿಯಲ್ಲಿ ಇಟ್ಟುಕೊಂಡು ಮೂಡಬಿದಿರೆ ಭಾಗದಲ್ಲಿ ಆಗಿರ್ಬೋದು, ಇಲ್ಲ ಉಡುಪಿ ಭಾಗದಲ್ಲಿ ಆಗಿರ್ಬೋದು, ಇಲ್ಲ ಈ ನಾಡಿನ ಹಲವಾರು ಈ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಫಾ ಎಂಟರ್ಪ್ರೈಸಸ್ ತನ್ನದೇ ಆದಂತಹ ಒಂದು ಫರ್ನಿಚರ್ಸ್ ಮಳಿಗೆ ಅತ್ಯಂತ ಯಶಸ್ವಿಯಾಗಿ ಆರಂಭಿಸಲಿದೆ. ಈ ಸಂದರ್ಭದಲ್ಲಿ ಕೃಷಿಕರಿಗೆ ಹಾಗೂ ವಿಶೇಷ ಸಾಧನೆಗೈದ ಕೌಶಿಕ್ ಆಚಾರ್ಯ ಅವರನ್ನು ಸನ್ಮಾನಿಸಲಾಯಿತು. ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ, ಮಾಜಿ ಶಾಸಕ ಲಾಲಾಜಿ ಆರ್ಮೆಂಡಲ್, ಖ್ಯಾತ ವಾಗ್ಮಿ ನೌಫಲ್ ಸಕಾಫಿ ಕಳಸ, ಅಸಯೀದ್ ಸೈಫುಲ್ಲಾ ತಂಗ್ಯಳ್, ಸಮಾಜ ಸೇವಕ ಶೇಖಬ್ಬ, ಕೆಪಿಸಿಸಿ ಉಪಾಧ್ಯಕ್ಷ ಸುಧೀರ್ ಕುಮಾರ್ ಮುರೊಳ್ಳಿ, ಮಾಜಿ ಮೇಯರ್ ಅಶ್ರಫ್, ಪಡುಬಿದ್ರೆ ರೋಟರಿ ಕ್ಲಬ್ ಅಧ್ಯಕ್ಷೆ ತಸ್ನೀನಾ ಆರಾ, ಉದ್ಯಮಿ ರೇಷ್ಮಾ ತೋಟ, ಫಾರೂಕ್ ಚಂದ್ರನಗರ, ಮುಸ್ತಾಕ್ ಎನ್ಎ, ಶರ್ಫುದ್ದೀನ್ ಶೇಖ್, ತುಳು ಚಲನಚಿತ್ರ ನಟ ರಾಹುಲ್ ಅಮೀನ್, ಶಾಫಿಸಾ ಅದಿ, ಅತ್ಮದಾಸ್ ಯಾಮಿ, ರೆವರೆಂಡ್ ಫಾದರ್ ವಿಲಿಯಂ ಮಾರ್ಟಿಸ್, ಚಿಂತನ್, ನ್ಯಾಯವಾದಿ ಹಮ್ಜತ್ ಹೆಜಮಾಡಿ, ಇಬ್ರಾಹಿಂ ಬಾತೀಶ್, ರಕೀಬ್ ಕಣ್ಣಂಗಾರ್,
ಹನೀಫ್ ಮೂಳೂರು, ಶೇಖರ್ ಹೆಜಮಾಡಿ ಉಪಸ್ಥಿತರಿದ್ದರು. ನೌಫಾಲ್ ಕೆಬಿಎಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ.